ಕೊರೋನಾ ಲಾಕ್ಡೌನ್ ಕರ್ನಾಟಕ ಕೇರಳಗೆ ಹೊಸತೊಂಜಿ ಸಮಸ್ಯೆಯನ್ನು ಕಂತಪಾಡ್ದಡು ಈತಿನೆಟ ಓವೇ ಸುದ್ದಿ ಇಜ್ಜಂದಿನ ಕರ್ನಾಟಕ ಕೇರಳದ ಗಡಿ ಸಮಸ್ಯೆ ಇತ್ತೆ ಲಾಕ್ಡೌನ್ ದಾತ್ರ ಬುಧವಾರ ಬೈಯಗ್ ಗುರುವಾರ ಕಾಂಡೆ ತಲಪಾಡಿ ಗಡಿ ಪ್ರದೇಶದ ತೋಜಿದು ಬತ್ತಂಡು ಕರ್ನಾಟಕದ ಗಡಿನ ಕಾಪುನ ಬೇಲೆ ಲಾಕ್ಡೌನ್ ಐನೆರ್ದಿಂಚ ನಿರಂತರವಾದ ತಲಪಾಡಿ ಚೆಕ್ ಪೋಸ್ಟ್ಡು ಅವೊಂದುಂಡು ದಕ್ಷಿಣ ಕನ್ನಡ ಜಿಲ್ಲೆಡು ಕೊರೋನಾ ವೈರಸ್ದ ಬುಳೆಚಿಲ್ ಅಪಾಯಕಾರಿ ಸ್ಥಿತಿಗೆ ಮುಟ್ಟುನಗ ತಲಪಾಡಿ ಗಡಿನ ಕೇರಳದ ಅಂಚಿರ್ದು ಇಂಚಿ ಬರ್ಪನಕ್ಲಿಗೆ ಪೂರ್ತಿ ನಿಷೇಧ ಮಲ್ತದಿತ್ತೇರು ಸುರುಕು ಆ್ಯಂಬುಲೆನ್ಸನ್ನು ಬಿಡೋದಿತ್ತನಲ್ಲ ಅವೆರ್ದು ಬೊಕ್ಕ ಆ್ಯಂಬುಲೆನ್ಸನ್ನ ಪೂರ್ತಿ ನಿಷೇಧ ಮಲ್ತದಿತ್ತೇರು ಆಂಡ ಸುಪ್ರೀಂ ಕೋರ್ಟ್ದ ಆದೇಶದ ಬೊಕ್ಕ ತುರ್ತು ಚಿಕಿತ್ಸೆಗೆ ಬರ್ಪುನಕ್ಲಿಗೆ ಕೊರೋನಾ ಇಜ್ಜಿ ಪಂಪಿನ ಪ್ರಮಾಣ ಪತ್ರ ಬೊಕ್ಕ ತುರ್ತು ಚಿಕಿತ್ಸೆಗೆ ಕಾಸರಗೋಡು ಜಿಲ್ಲೆಡು ಸೌಲಭ್ಯ ಇಜ್ಜಿ ಪಂಪಿನ ಡಾಕ್ಟರ್ ನಕಲ ಪ್ರಮಾಣ ಪತ್ರ ಇತ್ತನ ದೇರಳಕಟ್ಟೆ KS ಹೆಗ್ಡೆ ಆಸ್ಪತ್ರೆಗೆ ಚಿಕಿತ್ಸೆಗೆ ಬಿಡೋದಿತ್ತೇರು ಇಂದಿತ ನಡುಟು ಇತ್ತೆ ಹೊಸ ಬೆಳವಣಿಗೆ ಆದ ಅಂಚಿರ್ದು ಕೇರಳಗಳ ಏರೆಲ್ಲ ಪ್ರವೇಶ ಬಿಡೋದಿಚ್ಚೇರು ಕಾಸರಗೋಡು ಜಿಲ್ಲೆಡು ಇತ್ತೆ ಕೊರೋನಾ ಸೋಂಕು ನಿಯಂತ್ರಣಕ್ಕೆ ಬರೋದುಪ್ಪನ ಕಾರಣಡು ಅಂಚನೆ ದಕ್ಷಿಣ ಕನ್ನಡ ಜಿಲ್ಲೆಡು ಕೊರೋನಾ ಸೋಂಕುಗೂ ಒಂಜಿ ಮರಣ ಆಯ್ನ ಹಿನ್ನೆಲೆಡು ತಲಪಾಡಿ ಗಡಿಟ್ಟು ಕಟ್ಟುನಿಟ್ಟದ ಕಾವಲನ್ನು ಪಾಡ್ದೇರು ಬುಧವಾರ ಬಯ್ಯ ಮುಟ್ಟ ಇಂದು ಇಂಚನೆ ಇತ್ತಂಡು ಬುಧವಾರ ಬಯ್ಯಗ್ ಕೇರಳ ಪೊಲೀಸರನ್ನ ಕಾವಲ್ ಟೆಂಟನ್ನು ಮಿತ್ತದ ವಿಶ್ವಾಸ ಸಭಾಂಗಣದ ಕೈತಲಿಡ್ದು ಇಂಚಿಗೆ ಕರ್ನಾಟಕ ಪೊಲೀಸರನ್ನ ಕೈತಲ್ಗೆ ಸುಮಾರು 100 ಮೀಟರ್ ಅಂತರದ ಕಂತದ ಸ್ಥಳಾಂತರ ಮಂತಿತ್ತೇರು ಇತ್ತೆ ಅಧಿಕಾರಿ ಮಟ್ಟಡು ಪಾತರಕತೆ ನಡಪಾದು ರಡ್ಡು ಕಡೆರ್ದಿಲ್ಲ ಸರ್ವೆ ಬೇಲೆನು ಗುರುವಾರ ಕಾಂಡೆ ನಡಪಾಯರು ಕಂಪ್ಲೇಂಟ್ ಚೆಕ್ ಮಾಡುವಂತ ಹೌದೌದು ಅದಕ್ಕೆ ಹತ್ತಿರ ಮಾಡಿ ಹೌದೌದು ಅದು ಒಳ್ಳೇದಿತ್ತು ಯಾಕೆಂದ್ರೆ ನಿಮ್ಮ ಅಲ್ಲಿಂದ ಮಾತಾಡಿದ್ರೆ ಬೇಡ ಅಂದ್ರೆ ರಿಟರ್ನ್ ಬಿಡೋಲ್ಲ ಬಿಡೋದಲ್ಲ ಇದು ಯಾರು ಮಂಡಲ ರೆವೆನ್ಯೂ ಹೇಳಿದ ನಾವು ಪೊಲೀಸ್ ನಾವು ಡಿಸೈಡ್ ಮಾಡಿರ್ತದೆ ಅಷ್ಟೇ ಅದೇ ಈಗ ಈ ರೀತಿ ಇಲ್ಲ ಆಯಿತು. ಗಡಿ ಗುರುತು ಸರಿಯಾದ ಆವಂದಿನ ಕಾರಣಡು ಇಂದು ಸಮಸ್ಯೆದ ಲೆಕ್ಕ ತೋಜಿದಿಂಡು ಇಂದು ಮಲ್ಲ ವಿಷಯದಾಲ ಹತ್ತು ಪಾತರಕತ್ತೆಡು ಸೌಹಾರ್ದತೆಡು ಈ ಸಮಸ್ಯೆಯನ್ನು ಸರಿ ಮಲ್ಪೊಲಿ ಸರ್ವಕಾರ್ಯ ಮುಗಿಬೊಕ್ಕ ಸರಿಯಾಯಿನ ಗಡಿ ಗುರುತು ಆಯರೆ ಉಂಡು ಪಂಡದು ತೆರಿಪಾಯಿನ ಕಾಸರಗೋಡು ಜಿಲ್ಲಾ ಪಂಚಾಯತ್ ಸದಸ್ಯರು ಸ್ಥಾಯಿ ಸಮಿತಿ ಅಧ್ಯಕ್ಷರು ಶ್ರೀ ಅರ್ಷದ್ ವರ್ಕಾಡಿ ಕೊರೋನಾ ಮಹಾಮಾರಿ ಆಯ್ನಾತ ಬೇಗ ನಾಶ ಆದ ಎಂದು ಮಾತ ಸರಿ ಆವಡು ಜನಕಲು ಕೊರೋನಾ ಹೋರಾಟಕ್ಕೆ ಸಹಕಾರ ಕೊರಡು ಬಣ್ಣದ ತೆರಿಪಾಯರು. ತಲಪಾಡಿಯ ಗಡಿ ಪ್ರದೇಶದಲ್ಲಿ ನಾವು ಇವಾಗ ಒಂದು ಕಂದಾಯ ಗಡಿ ರೇಖೆ ಬಗ್ಗೆ ಒಂದು ಸಮಸ್ಯೆ ಏರ್ಪಟ್ಟ ಹಿನ್ನೆಲೆಯಲ್ಲಿ ನಮ್ಮ ಕಾಸರಗೋಡು ಜಿಲ್ಲಾಧಿಕಾರಿಗಳು ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಕಂದಾಯ ಅಧಿಕಾರಿಗಳು ಇಲ್ಲಿಗೆ ಬಂದು ಜೊತೆಗೆ ಕರ್ನಾಟಕ ಭಾಗದ ಕಂದಾಯ ಅಧಿಕಾರಿಗಳು ಮತ್ತು ಅಧಿಕೃತರ ಜೊತೆಗೆ ಸಮಾಲೋಚನೆ ನಡೆಸಿ ಇದಕ್ಕೆ ಒಂದು ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ಈ ಒಂದು ಪ್ರಯತ್ನ ಇಲ್ಲಿ ನಡೀತಾ ಇದೆ. ನಮ್ಮಲ್ಲಿ ಕೋವಿಡ್ ಬಹಳಷ್ಟು ನಿಯಂತ್ರಣ ಬಂದಿದೆ ಕಾಸರಗೋಡು ಜಿಲ್ಲೆಯಲ್ಲಿ. ಇನ್ನು ಕರ್ನಾಟಕದಿಂದ ಯಾವುದೇ ಸಮಸ್ಯೆ ಬರದ ರೀತಿಯಲ್ಲಿ ಕಾಸರಗೋಡು ಜಿಲ್ಲೆಯಲ್ಲಿ ನಿಯಂತ್ರಣದಲ್ಲಿರುವ ಕಂಟ್ರೋಲಲ್ಲಿರುವಂಥ ಕೋವಿಡನ್ನು ಇನ್ನಷ್ಟು ಕಂಟ್ರೋಲಿಗೆ ತರುವ ನಿಟ್ಟಿನಲ್ಲಿ ಈ ಒಂದು ಗಡಿಯನ್ನು ಬಹಳ ಸ್ಟ್ರಿಕ್ಟ್ ಮಾಡಿ
ಇಲ್ಲಿ ಸೂಕ್ಷ್ಮ ಪರಿಶೋಧನೆ ನಡೆಸುವಂಥ ಕೆಲಸಕ್ಕೆ ಕೇರಳ ಜಿಲ್ಲಾಡಳಿತ ಕಾಸರಗೋಡು ಜಿಲ್ಲಾಡಳಿತ ಪ್ರಯತ್ನಕ್ಕೆ ಕೈ ಹಾಕಿದೆ. ಅದರ ಭಾಗವಾಗಿ ಈ ಒಂದು ಕರ್ನಾಟಕದ ಗಡಿಯಲ್ಲಿ ನಾವು ಇವತ್ತು ಸೂಕ್ಷ್ಮ ಪರಿಶೋಧನೆ ಮಾಡುವಂಥದ್ದು. ಅದರ ನಿಟ್ಟಿನಲ್ಲಿ ಪ್ರಥಮವಾಗಿ ಬಹುಶಃ ಒಂದು 15-20 ವರ್ಷಗಳ ಹಿಂದೆ ಚೆರ್ಕಲಂ ಅಬ್ದುಲ್ಲಾ ಸಚಿವರಾಗಿದ್ದಾಗ ಒಂದು ವೆಲ್ಕಮ್ ಗೇಟ್ ಮಾಡುವಂಥ ಒಂದು ಪ್ರಸ್ತಾಪ ಇತ್ತು. ಆ ಪ್ರಸ್ತಾಪ ಮಾಡುವಾಗ ಅದನ್ನು ವೆಲ್ಕಮ್ ಗೇಟನ್ನು ವಿಶ್ವಾಸ ಆಡಿಟೋರಿಯಂ ಮುಂಭಾಗದಲ್ಲಿ ಮಾಡ್ತಾರೆ ಅಂತ ಹೇಳಿದರು. ಆದರೆ ಅಲ್ಲಿ ವಿವಾದ ಇದ್ದಾಗ ಆ ಪ್ರಾಜೆಕ್ಟನ್ನು ಕ್ಯಾನ್ಸಲ್ ಮಾಡಲಾಗಿದೆ. ಯಾಕಂದರೆ ಈ ಬಾರ್ಡರ್ ಇಶ್ಯೂ ವಾಸ್ತವವಾಗಿ ಇದು ಕೇರಳಕ್ಕೆ ಮತ್ತು ಕರ್ನಾಟಕ ಮಿಡ್ಲಲ್ಲಿರುವಂತಹ ಒಂದು ಸಣ್ಣ ಸಮಸ್ಯೆ. ಅದನ್ನು ಕೆಲವೇ ಕ್ಷಣಗಳಲ್ಲಿ ಜಿಲ್ಲಾಧಿಕಾರಿ ಬಂದು ಅದನ್ನು ಮುಗಿಸ್ತಾರೆ, ಸಮಸ್ಯೆ ಏನಿಲ್ಲ. ಹಾಗಿರುವಾಗ ಕೊರೋನಾವನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ಎರಡೂ ರಾಜ್ಯಗಳು ಕೇರಳ ಮತ್ತು ಕರ್ನಾಟಕ, ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಮತ್ತು ಕಾಸರಗೋಡು ಜಿಲ್ಲಾಡಳಿತ ಒಂದು ಸೌಹಾರ್ದತೆಯ ಮುಖಾಂತರ ಈ ಒಂದು ರೋಗ ಹರಡದಂತೆ ನಿಯಂತ್ರಣ ಮಾಡಬೇಕೆಂಬುದೇ ನಮ್ಮ ಬೇಡಿಕೆ. ಕೊರೋನಾ ರೋಗ ಹರಡದಂತೆ ನಿಯಂತ್ರಣ ಮಾಡಬೇಕಾದ್ರೆ ನಾವು ಮನೆಯೊಳಗೆ ಕುಳಿತುಕೊಳ್ಬೇಕು. ಅದಕ್ಕೋಸ್ಕರ ಬ್ರೇಕ್ ದ ಚೈನ್ ಮತ್ತು ಸ್ಟೇ ಅಟ್ ಹೋಮ್ ಎಂಬಂತಹ ಒಂದು ಸಂದೇಶವನ್ನು ಕೊಟ್ಟಿರುವಂಥದ್ದು. ಹಾಗಿರುವಾಗ ಮನೆಯೊಳಗೆ ಕುಳಿತುಕೊಳ್ಳಿ, ಎಲ್ಲಿಗೂ ಹೊರಗೆ ಹೋಗಬೇಡಿ. ನಮ್ಮ ರೋಗ ಹರಡದಂತೆ ನಿಯಂತ್ರಿಸುವುದೇ ಇದರ ಮುಖ್ಯ ಗುಣ. ಕರ್ನಾಟಕ ಕೇರಳದ ತಲಪಾಡಿಡು ಈತಿನೇಟ ಇಂಚಿನೊಂಜಿ ಸಮಸ್ಯೆ ಇಜ್ಜಾಂಡು ಇತ್ತೆ ಸರ್ವೆ ಆದು ಇಂದು ಸರಿ ಆಪುಡು ಪಂಡದು ತಲಪಾಡಿ ಗ್ರಾಮ ಪಂಚಾಯತದ ಅಧ್ಯಕ್ಷರು ಶ್ರೀ ಸುರೇಶ್ ಆಳ್ವ ಪೊಲಬು ಕೊರಿಯರು. ವಿಶ್ವಾದ್ಯಂತ ಕೊರೋನಾ ವೈರಸ್ನ ಪಿಡುಗಿನಿಂದ ಕರ್ನಾಟಕ ಮತ್ತು ಕೇರಳ ರಾಜ್ಯದ ಗಡಿ ವಿವಾದವು ಕೂಡ ಪ್ರಾರಂಭವಾಗಿದೆ. ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯು ಕರ್ನಾಟಕ ಕೇರಳ ಗಡಿಯನ್ನು ಸಂಪೂರ್ಣವಾಗಿ ಬಂದ್ ಮಾಡಿ ಕಾಸರಗೋಡಿಂದ ಯಾವುದೇ ವ್ಯಕ್ತಿಗಳು ನನ್ನು ಕರ್ನಾಟಕ ಮಂಗಳೂರಿಗೆ ಈಗಾಗಲೇ ನಿಷೇಧ ಇದೆ ಬರುವುದನ್ನು. ಹಾಗೆಯೇ ಕೇರಳ ಸರ್ಕಾರವು ಕೂಡ ಇತ್ತೀಚೆಗೆ ಎಚ್ಚೆತ್ತುಕೊಂಡು ತನ್ನ ಗಡಿಯನ್ನು ಗುರುತು ಮಾಡಿಕೊಂಡು ತಾನು ಕೂಡ ಮಂಗಳೂರಿನಿಂದ ಅಥವಾ ಕರ್ನಾಟಕದ ಯಾವುದೇ ಪ್ರದೇಶದಿಂದ ಕೇರಳಕ್ಕೆ ಯಾವುದೇ ಜನರನ್ನು ಹೋಗಲು ಬಿಡುವುದಿಲ್ಲ ಎಂಬ ನಿಲುವಿನೊಂದಿಗೆ ನಮ್ಮ ಕರ್ನಾಟಕದ ಗಡಿಯಲ್ಲಿ ಕೇರಳದ ಗಡಿಯನ್ನು ಗುರುತು ಮಾಡಿಕೊಂಡಿದೆ. ಅದನ್ನು ಈಗಾಗಲೇ ನಾವು ಗ್ರಾಮ ಪಂಚಾಯತ್ ಆಗಲಿ, ಗಡಿನಾಡಾಗಲಿ, ತಾಲೂಕು ಪಂಚಾಯತ್ ಸದಸ್ಯರಾಗಲಿ, ಉಳ್ಳಾಲ ಆರಕ್ಷಕ ಠಾಣೆಯವರು ಇದನ್ನು ತೀವ್ರವಾಗಿ ವಿರೋಧಿಸಿ ಕರ್ನಾಟಕದಲ್ಲಿರಲಿ ಕೇರಳದ ಗಡಿಯನ್ನು ಸರಿಯಾದ ದಿಕ್ಕಿನಲ್ಲಿ ಗುರುತಿಸುವಂತೆ ಮಾಡುವುದು ಹಾಗೂ ಜನರಿಗೆ ಈಗ ಕರ್ನಾಟಕ ಹಾಗೂ ಕೇರಳ ಹಿತದೃಷ್ಟಿಯಿಂದ ಭಾರತೀಯತೆ ಪ್ರಥಮ ಆದ್ಯತೆಯಾಗಿದ್ದು ನಾವೆಲ್ಲ ಭಾರತೀಯರು ಒಟ್ಟಾಗಿ ಕೊರೋನಾ ವೈರಸ್ಸನ್ನು ಎದುರಿಸನೆಂಬ ಆಶಯದೊಂದಿಗೆ ಸ್ವಲ್ಪ ವಿವಾದವಾಗಿರುವ ಕೇರಳ ಕರ್ನಾಟಕ ಗಡಿಯನ್ನು ಎರಡು ಕಡೆಯ ಗಡಿಯ ಸರ್ವೇಯರ್ ಗಡಿ ಗುರುತು ಮಾಡಿಕೊಳ್ಳೋರು ಈಗಾಗಲೇ ಬರೆಸಿಕೊಂಡಿದ್ದೇವೆ. ಅವರೀಗಲೇ ಗಡಿ ಗುರುತು ಮಾಡಿಕೊಂಡು ಇಬ್ಬರು ಈ ವಿವಾದವನ್ನು ಸೌಹಾರ್ದವಾಗಿ ಪರಿಹರಿಸಲು ಆದಷ್ಟು ಮಟ್ಟಿಗೆ ಕಟಿಬದ್ಧರಾಗಿ ಶ್ರಮಿಸೋಣ ಅಂತ ಹೇಳುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ನಮ್ಮ ಮಾತೆರಲ ಒಂಜೆ ಅಂಡ ಇತ್ತೆ ಕೊರೋನಾ ಸೀಕರ್ದಾತ್ರ ಮಾತಾಕಡೆಟ್ಲ ಎಚ್ಚರಿಕೆ ವಹಿಸೋನಾಗ ಈ ಗಡಿ ಸಮಸ್ಯೆ ಎದುರಾತಂಡು ಗಡಿ ಗುರುತು ಆಂಡ ಇಂದು ಸರಿ ಆಪುಂಡು ಪಂಡದು ತಲಪಾಡಿ ಗಡಿನಾಡ ರಕ್ಷಣಾ ವೇದಿಕೆದ ಅಧ್ಯಕ್ಷರು ಶ್ರೀ ಸಿದ್ದಿಕ್ ತಲಪಾಡಿ ತೆರಿಪಾಯರು. 40 ವರ್ಷದಿಂದ ಏನಾದರೂ ಸಮಸ್ಯೆ ಬಂದಾಗ ತಕ್ಷಣ ಕರ್ನಾಟಕ ಪೊಲೀಸವರು ಈ ಕಡೆ ಟೆಂಟ್ ಆಗಿದ್ದರೆ ಕೇರಳ ಪೊಲೀಸರು ಆ ಕಡೆ ಟೆಂಟ್ ಆಗ್ತಿದ್ರು. ಇಷ್ಟವರೆಗಿಂತ ಸಮಸ್ಯೆ ಬರಲಿಲ್ಲ. ಇವಾಗ ಏಕಾಏಕಿ ಬಂದು ಕರ್ನಾಟಕದ ಏನು ಗೇಟ್ ಹಾಕ್ಕೊಂಡಿದ್ದಾರೆ ಅದರ ಪಕ್ಕದಲ್ಲೇ ಗೇಟ್ ಹಾಕಲು ಪ್ರಯತ್ನಿಸಿದಾಗ ಅದನ್ನು ವಿರೋಧಿಸಿದಾಗ ನಮ್ಮ ಜಾಗ ಅಂತ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಮಾತು ಬಂತು. ಅದನ್ನು ಸರಿಯಾಗಿ ಪರಿಹರಿಸಲಿಕ್ಕೋಸ್ಕರ ಇವತ್ತು ಸರ್ವೆ ಕಾರ್ಯಕ್ರಮ ನಡೀತಾ ಇದೆ. ಇದು ಒಂದು ಏನು ಇಶ್ಯೂ ಮಾಡುವಂಥ ವಿಷಯ ಕೂಡ ಅಲ್ಲ. ಕಾಸರಗೋಡು ಜಿಲ್ಲೆಯವರು ಕೂಡ ನಮ್ಮ ಸಹೋದರರೇ, ನಮ್ಮ ಆತ್ಮೀಯರೇ. ಮಂಗಳೂರು ಈ ದಕ್ಷಿಣ ಕನ್ನಡ ಜಿಲ್ಲೆಯವರು ಕೂಡ, ಯಾಕಂದರೆ ಇದಂಥ ಒಂದು ಪರಿಸ್ಥಿತಿಯಲ್ಲಿ ಅದನ್ನು ಸರಿಕಟ್ಟಾಗಿ ಒಂದು ಮಾಡುವುದು ಅಧಿಕಾರಿಗಳ ಜವಾಬ್ದಾರಿ ಆಗಿರ್ತದೆ. ಆದ್ದರಿಂದ ಇದನ್ನು ಯಾವುದೇ ದೊಡ್ಡ ಇಶ್ಯೂ ಮಾಡದೆ ಸೌಹಾರ್ದಯುತವಾಗಿ ಮುಗಿಸಬೇಕಂತ ನಮ್ಮೆಲ್ಲ ಬೇಡಿಕೆ. ಯಾಕೆಂತ ಹೇಳಿದರೆ ಅಲ್ಲಿಯೂ ಸಮಸ್ಯೆ ಇದೆ, ಇಲ್ಲೂ ಸಮಸ್ಯೆ ಇದೆ. ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಮುಂದುವರಿದರೆ ಏನೂ ಸಮಸ್ಯೆ ಇಲ್ಲ. ಇಷ್ಟು ವರ್ಷ ಇಲ್ಲದ ಸಮಸ್ಯೆಯನ್ನು ಎತ್ಕೊಂಡು ಬರುವ ಅವಶ್ಯಕತೆಯೂ ಇರಲಿಲ್ಲ. ಆದರೆ ಇವಾಗ ಎಲ್ಲರೂ ಬಂದಿದ್ದಾರೆ, ಅಧಿಕಾರಿಗಳಿದ್ದಾರೆ, ಸರ್ವೆ ನಡೀತಾ ಇದೆ. ಸರ್ವೆ ಪ್ರಕಾರ ಎಲ್ಲಿ ಅವರಿಗೆ ಟೆಂಟ್ ಹಾಕಲಿಕ್ಕೆ ಅವಕಾಶ ಇದೆ ಅಲ್ಲಿ ಹಾಕಲಿ, ಅದರಿಂದ ಸಮಸ್ಯೆ ಇಲ್ಲ. ಅದರಿಂದ ದಯವಿಟ್ಟು ಜನರು ಗೊಂದಲಕ್ಕಿಳಾಗಿ ಏನೋ ತಲಪಾಡಿ ಗಡಿ ಪ್ರದೇಶದಲ್ಲಿ ಏನೋ ಆಗ್ತಾ ಇದೆ ಅನ್ನೋದು ಏನಿಲ್ಲ. ಸಿಂಪಲ್ ವಿಷಯ ಕ್ಲಿಯರ್ ಅವರು ಸರ್ವೆ ಆದ ತಕ್ಷಣ ಕ್ಲಿಯರ್ ಆಗ್ತದೆ. ಗೊಂದಲಕ್ಕೆ ಯಾವುದೇ ಅವಕಾಶ ಇಲ್ಲ. ಅಧಿಕಾರಿಗಳು ಪಾತೆರ್ದು ಸರ್ವಕಾರಿಯಲ್ಲೇನು ಮಂತದು ಗಡಿ ಸಮಸ್ಯೆ ಶಾಶ್ವತ ಆದ ಪರಿಹಾರ ಆಪುಂಡು ಅಂಚನೆ ಕೊರೋನಾದ ಸಮಸ್ಯೆಲ ಬೇಗನೆ ಪರಿಹಾರ ಆವಡು ಪಂಡದು ತಾಲೂಕು ಪಂಚಾಯತ್ ಸದಸ್ಯರು
ಶ್ರೀ ಸಿದ್ದಿಕ್ ಕೊಳಂಗರೆ ತೆರಿಪಾಯರು. ತಲಪಾಡಿ ಗಡಿಭಾಗದಲ್ಲಿ ನಮ್ಮ ಟೋಲ್ ಗೇಟ್ ಹತ್ತಿರ ಒಂದು ತಿಂಗಳು 10 ದಿವಸ ಆಯಿತು ನಾವು ನಮ್ಮ ಡಿಪಾರ್ಟ್ಮೆಂಟಲ್ಲಿ ಕೂತ್ಕೊಂಡಾಗಿ ಯಾವುದೇ ವಾಹನವು ನಾವು ನಮ್ಮ ಕೇರಳದವರು ಬಂದರೆ ಈ ಕರ್ನಾಟಕ ಭಾಗಕ್ಕೆ ನಾವು ಮಂಗಳೂರು ಕಡೆ ಬಿಡಲೇ ಇಲ್ಲ, ಜನರು ಸಹ ಬರುವುದೇ ಇಲ್ಲ. ಇನ್ನು ಆತಂಕವಾದ ಇದೆ ಏನಿಲ್ಲದ್ರೆ ಈಗ ಈ ರೋಗದಿಂದ ಯಾರಿಗೆ ಹರಡಬಾರ್ದಂತ ಶಕ್ತವಾಗಿ ಅವರು ಬದ್ಧವಾಗಿ ನಾವು ಡಿಪಾರ್ಟ್ಮೆಂಟ್ ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಆದ ಕಾರಣ ಈಗ ಕೇರಳದವರು ಬಂದು ಈಗ ಈ ನಮ್ಮ ಈ ಕರ್ನಾಟಕ ಗಡಿ ಭಾಗದಲ್ಲಿ ಒಂದು ಟೆಂಟ್ ಹಾಕುವಾಗ ನಾವು ಈಗ ಇಲ್ಲಿ ಜನಪ್ರತಿನಿಧಿ ಇರುವಾಗ ಅಧ್ಯಕ್ಷರಿದ್ದಾರೆ, ನಮ್ಮ PD ತಲಪಡ ಪಂಚಾಯತ್ ಇದೊಂದು ತಕ್ಷಣ ಸರ್ವೆ ಮಾಡಿ ಅವರಿಗೆ ಒಂದು ಟೆಂಟ್ ಹಾಕುವ ಅವಕಾಶ ನಾವು ಕೊಡ್ತೇವೆ. ಏನು ಇದ್ರೆ ಕೇರಳದವರು ಈ ಕಡೆ ಬರಬಾರ್ದಂತ ನಾವು ಪಕ್ಷಕ್ಕೆ ಕೊಟ್ಟಿದ್ದೇವೆ. ಅದೇ ಥರ ಕೇರಳದವರು ಸಹ ಈಗ ಗಡಿ ಭಾಗದಲ್ಲಿ ನಮಗೆ ಒಂದು ಆತ್ಮೀಯ ಇರಲಿ, ದೋಸ್ತಲ್ಲಿ ಏನು ಮಾಡಿದ್ರೆ ಏನು ತೊಂದರೆ ಆಗಬಾರ್ದು ಅಂತ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಎಲ್ಲ ಡಿಪಾರ್ಟ್ಮೆಂಟ್ ಇಲ್ಲಿ ಬಂದು ನಮಗೆ ಸಹಕರಿಸಿದ್ದಾರೆ. ಧನ್ಯವಾದಗಳು. ನಮ್ಮ ತಲಪಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಈ ಕೇರಳ ಗಡಿ ಭಾಗದಲ್ಲಿ ನಿನ್ನೆಯಿಂದ ಕೇರಳದ ಭಾಗದ ಸರ್ಕಾರದ ಮಟ್ಟದಲ್ಲಿ ಒಂದು ಟೆಂಟ್ ಹಾಕಿಕೊಂಡಿದ್ದಾರೆ. ಅದು ನಮ್ಮ ತಲಪಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರೋದರಿಂದ ಈ ನಿಖರವಾದಂಥ ಗಡಿ ಕುರಿತ ಕೆಲವು ತೊಂದರೆ ತೊಡಕುಗಳಿದ್ದರಿಂದ ಅದನ್ನು ಇವತ್ತು ಸರ್ವೇಯರ್ ಬಂದು ಅಳತೆ ಮಾಡ್ತಾರೆ. ಅದೇ ಪ್ರಕಾರ ಅದು ಯಾರಿಗೆ ಸೇರಬೇಕಾದದ್ದು ಅವರ ಮೂಲಕ ಅದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಲು ಎಲ್ಲರೂ ಇಲಾಖೆಗಳು ಸಹಕಾರ ನೀಡ್ತೇವೆ ಅಂತೇಳಿ ನಾವು ಬಯಸ್ತೇವೆ. ಕುಡ್ಲ ದಕ್ಷಿಣ ಕ್ಷೇತ್ರ ACP ಶ್ರೀ ಕೋದಂಡರಾಮ, ಉಳ್ಳಾಲ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀ ಅನಿಲ್, ಕಾಸರಗೋಡು ಪೊಲೀಸ್ ಅಧೀಕ್ಷಕರು ಶ್ರೀ P ಸಾಬು, DYSPಲು ಸರ್ವಶ್ರೀ K ಹರಿಶ್ಚಂದ್ರ ಬೊಕ ಬಾಲಕೃಷ್ಣನ್ ಬೊಕ ಸಿಬ್ಬಂದಿ ಬಳಗದಕಲು ಜಾಗ ಹಿಡಿತದು ಸಮಸ್ಯೆಯನ್ನು ನಿಭಾಯಿಸಾಯರು.